ಕೇಳಿಸ್ತಿಲ್ವಾ ನೋಡಿ ಈಗ? ಇವಾಗ ಓಂ ನಮೋ ಇವಾಗ ಮಾತ್ರ ಕೇಳಿಸ್ತಿದೆ. ಕೇಳಿಸಿತು. ಇವಾಗ ಹೌದಾ? ಕೇಳಿಸ್ತು. ನಡುವಿನಲ್ಲಿ ಕಟ್ ಆಯ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದರ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೆ ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಪ್ರಭು ಶ್ರೀ ಅದ್ವೈತ ಗದಾಧರ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಜೈ ಎಲ್ಲ ಗುರು ಪರಂಪರೆಗೂ ಜೈ, ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ನಿನ್ನೆ ತರಗತಿಯಲ್ಲಿ ನಾವು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 9 3ನೇ ಶ್ಲೋಕದವರೆಗೂ ರಿವಿಷನ್ ಅನ್ನ ಮಾಡಿದ್ವಿ. ಇನ್ನು ಮುಂದೆ ಅದೇ 9ನೇ ಅಧ್ಯಾಯದ 4ನೇ ಶ್ಲೋಕದಿಂದ ರಿವಿಷನ್ ಅನ್ನ ಮಾಡೋಣ. ನಾನು ಹೆಸರನ್ನ ಕೂಗ್ತೇನೆ ಮೊದಲಿಂದ. AP ಸುಮಿತ್ರಮ್ಮ ಮಾತಾಜಿ, ನೀವು ರೆಡಿಯಾಗಿ. ಶ್ಲೋಕ 4. ಹರೇ ಕೃಷ್ಣ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತ್ವೇಷ್ವವಸ್ಥಿತಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನಾ 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 ಅಲ್ಲ, ಮೂರ್ತಿನಾ ದೊಡ್ಡ ಮೂ ಇದೆಯಲ್ಲ ಅಲ್ಲಿ, ಓಕೆ, ಸ್ವರ ಕೂಡಿದೆ. ಜಗದವ್ಯಕ್ತ ಮೂರ್ತಿನಾ ಸರಿ ಬಂತು. ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಹರೇ ಕೃಷ್ಣ ಮಾತಾಜಿ. ತೇಷ್ವವಸ್ಥಿತಃ. ತೇಷ್ವಸ್ಥಿತಃ. ಸರಿ ಬಂತು ಮಾತಾಜಿ. ನೆಕ್ಸ್ಟ್ ಮಲಜಮ್ಮ ಮಾತಾಜಿಗೆ ನಿಮ್ಗೆ 5ನೇ ಶ್ಲೋಕ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ.
ಶ್ಲೋಕ 5 ನ ಚ ಮತ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಬೃನ್ನ ಚ ಭೂತೋಸ್ತೋ ಮಮ ಮಾಮಾತ್ಮ ಭೂತ ಭಾವನಃ. ವೆರಿ ಗುಡ್. ಮೂರನೇ ಚರಣ ಇನ್ನೊಮ್ಮೆ ಹೇಳಿ. ಭೂತ ಬೃನ್ನೈ ಚ ಭೂತಸ್ಥೋ. ಮಾತಾಜಿ ನೀವು ಅದನ್ನು ರಿಪೀಟ್ ಮಾಡಿ ಮಾತಾಜಿ. ಭೂತ ಬೃನ್ನ ಬೃನ್ನ ಅಂತ ಬರ್ತೈತೆ. ಋಷಿ ಒಟ್ಟ ಸುಳಿ ಇದೆ. ಭೂತ ಬೃನ್ನ ಚ ಭೂತಸ್ಥೋ. ಸರಿ ಇದೆ ನಿಮ್ದು, ಅದು ಕರೆಕ್ಟ್ ಹೇಳಿದ್ರಿ ನೀವು. ಇಲ್ಲಿ ಭೂತಸ್ಥೋ ಇದಾಯ್ತು. ಮತ್ತೆ ಇದು ಯೋಗಮೈಶ್ವರಂ ಹೇಳಿದ್ರಲ್ಲ, ಅಲ್ಲಿ ವ್ಯಂಜನ ಇರೋ ಕಾರಣ ಯೋಗಮೈಶ್ವರಂ ಅಲ್ಲಿ ವ್ಯಂಜನ ಅಷ್ಟೇ ಹೇಳ್ಬೇಕು, ಸ್ವರ ಕೂಡಿಸ್ಬಾರ್ದು. ಸರಿ, ಉಳಿದಿದ್ದೆಲ್ಲ ಸರಿ ಇತ್ತು ನಿಮ್ದು. ನೆಕ್ಸ್ಟ್ ಕೃಷ್ಣಮೂರ್ತಿ ಪ್ರಭು, ನಿಮ್ಗೆ 6ನೇ ಶ್ಲೋಕ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ. ಶ್ಲೋಕ 6 ನಿಮ್ದು ನೆಟ್ವರ್ಕ್ ಇಲ್ಲ ಪ್ರಭುಜಿ, ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ. ಪ್ರಾಬ್ಲಮ್ ಇದೆ. ಸರಿ ಪ್ರಭುಜಿ, ಬೇಡ, ನಿಮ್ ನೆಟ್ವರ್ಕ್ ಇಲ್ಲ, ಕೇಳಿಸ್ತಾ ಇಲ್ಲ. ಗಾಯತ್ರಿ ಮಾತಾಜಿ ನೀವು ಹೇಳಿ. ಶ್ಲೋಕ 6 ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ ಸ್ಥಾನಿತ್ಯುಪಧಾರಯ ಧಾರಯ. ಹರೇ ಕೃಷ್ಣ ಮಾತಾಜಿ. ಸರಿ, ಮಹಾಪ್ರಾಣಗಳನ್ನ ಗಮನಿಸಿ, ಉಳಿದಿದ್ದೆಲ್ಲ ಚೆನ್ನಾಗಿ ಬಂತು ಮಾತಾಜಿ. ನೆಕ್ಸ್ಟ್ ಗೀತಾ ಕೋಡಿಕಲ್ ಮಾತಾಜಿ, ನಿಮ್ಗೆ 7ನೇ ಶ್ಲೋಕ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಶ್ಲೋಕ 7. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ವೆರಿ ನೈಸ್ ಮಾತಾಜಿ. ನೆಕ್ಸ್ಟ್ ಜಯಲಕ್ಷ್ಮಿ ಮಾತಾಜಿ, ಕನ್ನಡ ಜಯಲಕ್ಷ್ಮಿ ಮಾತಾಜಿ, ನಿಮ್ಗೆ 8ನೇ ಶ್ಲೋಕ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ. ಇಲ್ಲಿ ನೋಡಿ, ಕೃತ್ಸ್ನಂ, ಟ ಸ ಮತ್ತು ನ ಮತ್ತು 2 ಇದೆ. ಕಕ್ಕೆ ಒಟ್ಟರು ಸುಳಿ ಇರೋದ್ರಿಂದ ಕೃತ್ಸ್ನಂ ಎರಡು ಕೇಳಿಸ್ಬೇಕು. ಕೃತ್ಸ್ನಂ ಆಮೇಲೆ ವ್ಯಂಜನ ಇದೆ ಮ ಪೂರ್ಣ ಹೇಳ್ಬೇಡಿ. ಕೃತ್ಸ್ನಂ ಅವಶಂ ಪ್ರಕೃತಿರ್ವಶಾತ್. ನೀವು ಪ್ರಕೃತಿ ಎಳ್ದಾಗ ಮುಂದಿನ ಚೆನ್ನಾಗಿ ಕೂಡುತ್ತೆ. ಪ್ರಕೃತಿರ್ವಶಾತ್. ಆಯ್ತು. ಶ್ಲೋಕ 8. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್. ಪ್ರಕೃತಿರ್ವಶಾತ್, ತೇರ್ವಶಾತ್ ಒಟ್ಟರು ಅರ್ಕವಳಿ ಇದೆ. ಪ್ರಕೃತೇರ್ವಶಾತ್. ಸರಿ ಬಂತು ಮಾತಾಜಿ, ವೆರಿ ನೈಸ್. ಎಸ್ ವೀಣಾ ಮಾತಾಜಿ, ನಿಮ್ಗೆ 9ನೇ ಶ್ಲೋಕ. ನ ಚ ಮಾಂ ತಾನಿ ಕರ್ಮಾಣಿ ನಿಬದ್ಧಂತಿ. ನೋಡಿ, ನಿಬದ್ಧಂತಿ, ಧ ಮಹಾಪ್ರಾಣ ಇದೆ, ನವತ್ತಿದೆ. ನಿಬದ್ಧಂತಿ, ನಿಬದ್ಧ, 2 ಕೂಡಿ ಒಟ್ಟಿಗೆ ಹೇಳಲಿಕ್ಕೆ ಬರಲ್ಲ. ಮೊದ್ಲು ನೀವ್ ಏನ್ ಹೇಳ್ಬೇಕು ಅಂದ್ರೆ ನಿಬದ್ಧ, ಧ ಮೊದ್ಲು ಹೇಳ್ಬೇಕು, ಆಮೇಲೆ ನ ಹೇಳ್ಬೇಕು. ಅದು ನಿಬದ್ಧಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ತೇಷು. ಶು ನೋಡಿ, ಮೂರ್ಧನಿ ಶ ಇದೆ, ಸೊ ನಾಲ್ಗೆ ಮೇಲೆ ಹೋಗಿ ಹತ್ಬೇಕು. ತೇಷು ಕರ್ಮಸು. ಶ್ಲೋಕ 9. ನಾಚಾಂ ಮಾಂ ತಾನಿ ಕರ್ಮಾಣಿ ಧನಂಜಯ. ನಿಬದ್ಧ ಮೊದ್ಲು ಹೇಳಿ, 1 ನಿಮಿಷ ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ. ನ ಚ ಮಾಂ ತಾನಿ ಕರ್ಮಾಣಿ ನಾಚಾಂ ತಾನಿ ಕರ್ಮಾಣಿ ನಿಬಧ್ನಂತಿ
ನಿಬಧ್ನಂತಿ ಧನಂಜಯ ಧನಂಜಯ ಉದಾಸ್ ಉದಾಸೀನವದಾಸೀನಂ ಉದಾಸೀನವದಾಸೀನಂ ಮತ್ತೆ ಅಸಕ್ತಂ ತೇಷು ಕರ್ಮಸು ಮತ್ತು ಅಸಕ್ತಂ ಕೊನೆಗೆ ತೇಷ್ಣು ಕರ್ಮಸು ಅಸಕ್ತಂ ತೇಷು ಕರ್ಮಸು ಅಸಕ್ತಂ ತೇಷು ಕರ್ಮಸು. ಹೊಸಬ್ರಿದ್ದೀರಾ ಮಾತಾಜಿ? ಚೆನ್ನಾಗಿ ಹೇಳಿದ್ರಿ. ಪ್ರಾಕ್ಟೀಸ್ ಆಗತ್ತೆ ಮುಂದೆ ಹೋಗ್ತಾ ಹೋಗ್ತಾ. ಧನ್ಯವಾದಗಳು ನೆಕ್ಸ್ಟ್ ಮಾತಾಜಿ. ಮಾತಾಜಿ ಲಕ್ಷ್ಮೀ ಮಾತಾಜಿ, ನಿಮ್ಗೆ 10ನೇ ಶ್ಲೋಕ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ನೋಡಿ ಇಲ್ಲಿ ಕೆಳಗಡೆ ಜಗದ್ವಿಪರಿ, ದಕ್ಕೆ ವವತ್ ಬಂದಾಗ ಹೇಳ್ಬೇಕು. ಜಗದ್ವಿಪರಿವರ್ತತೆ. ನನಗೆ ಅಲ್ವಾ ಮತ್ತೆ ಅಜ್ಜಿ ಹೇಳಿದ್ದು? ಲಕ್ಷ್ಮೀ ಪ್ರಿಯ ಮಾತಾಜಿ. ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೇಯ ಜಗದ್ವಿಪರಿವರ್ತತೆ. ವೆರಿ ನೈಸ್ ಮಾತಾಜಿ. ಎಳಿಬೇಡಿ ವ್ಯಂಜನ ಇದ್ದಾಗ, ಉಳಿದಿದ್ದೆಲ್ಲ ಸರಿ ಚೆನ್ನಾಗಿತ್ತು. ಧನ್ಯವಾದಗಳು. ಕನ್ನಡ ರಾಜೇಶ್ವರಿ ಮಾತಾಜಿ, ನಿಮ್ಗೆ 11ನೇ ಶ್ಲೋಕ. ಅವಜಾನಂತಿ ಮಾ ಮೂಢಾ ಮಾನುಶ್ರೀಂ ತನುಮಾಶ್ರಿತಂ. ಮಾನುಶ್ರೀಂ ನೋಡಿ, ಮೂರ್ಧನಿಶ್ವ ಬರ್ಬೇಕಲ್ಲಿ. ಮಾನುಶ್ರೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ. ಇಲ್ಲಿ ನೋಡಿ, ಭಾವಮಜಾನಂತೋ ಅನ್ಲಿಕ್ ಬರಲ್ಲ. ಅವಾಗ ಯಾಕಂದ್ರೆ ಅಲ್ಲಿ ಸೇರಿಸಿದರೆ ನಮ್ಗೆ ಅನ್ಲಿಕ್ ಬರುತ್ತೆ ಭಾವಂ ಅಜಾನಂತೋ ಅಂತ. ನೀವು ಭಾ ಎಳೆದಾಗ ಮುಂದಿನ ಬರುತ್ತೆ ಭಾವಮಜಾನಂತೋ. ಜಾ ಎಳಿಬೇಕು, ಯಾಕಂದ್ರೆ ಆ ಸ್ವರ ಕೂಡಿದೆ. ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಕನ್ನಡ ರಾಜೇಶ್ವರಿ ಮಾತಾಜಿ ಸರಿ. ಕನ್ನಡ ರವಿ ಪ್ರಭು 11ನೇ ಶ್ಲೋಕ ನಮ್ಗೆ. ಹರೇ ಕೃಷ್ಣ. ಅವಜಾನಂತಿ ಮಾಂ ಮೂಢಾ ಮಾನುಷಿಂತನುಮಾಶ್ರಿತಂ ಪರಂ ಭಾವಮಜಾನಂತೋ ವೆರಿ ನೈಸ್, ಮಮಭೂತಮಹೇಶ್ವರಂ. ಸರಿ ಹೇಳಿದ್ರಿ. ಪರಂ ಭಾವಮಜಾನಂತೋ ಸರಿ. ಹರೇ ಕೃಷ್ಣ. ನೆಕ್ಸ್ಟ್ ಕನ್ನಡ ವಿಜಯ ಪ್ರಭು, ನೀವು ಇಂಗ್ಲಿಷ್ ನೋಡ್ಕೊಂಡು ಹೇಳೋರಿದ್ರೆ ಹೇಳ್ತೀರಾ? ಓಕೆ ಸರಿ. ಕನ್ನಡ ಕಾಂತಮಣಿ ಮಾತಾಜಿ, ನಿಮ್ಗೆ 12ನೇ ಶ್ಲೋಕ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ನೋಡಿ, ಮೋಘ ದೊಡ್ಡ ಘ ಇದೆ. ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ವೆರಿ ನೈಸ್. ಎಲ್ರು ಸ್ಕೋಲರ್ಸ್ ಆಗಿದ್ದೀರಾ ನೋಡಿ, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ ಎಲ್ರು, ತುಂಬಾ ಜಾಣರಿದ್ದೀರಾ ಎಲ್ರು. ರೇಖಾ ಬಿ ಮಾತಾಜಿ, ನಿಮ್ಗೆ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಸರಿ ಬಂದಿದೆ ಮಾತಾಜಿ. 2ನೇ ಚರಣ ಇನ್ನೊಮ್ಮೆ ಹೇಳಿ. ನೋಡಿ, ಅಲ್ಲಿ ದೀರ್ಘ ಅದು ಎಲ್ಲ ನೋಡಿ. ಹೇಳಿ. ದೈವೀಂ ಪ್ರಕೃತಿಮಾಶ್ರಿತಾಃ. ನೋಡಿ, ಇನ್ನೊಮ್ಮೆ ನೋಡಿ. ದೈವೀಂ ದೀರ್ಘ ಇದೆಯಲ್ಲ ಅಲ್ಲಿ, ದೈವೀಂ ಪ್ರಕೃತಿಮಾಶ್ರಿತಾಃ. ಹರೇ ಸರಿ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಮಾತಾಜಿ ನಂದಿನಿ ಸೇನಪ್ಪ ಮಾತಾಜಿ, ನಿಮ್ಗೆ 14ನೇ ಶ್ಲೋಕ.
ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢರತಃ ನಮಸ್ತ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಧನ್ಯವಾದಗಳು ಎರಡನೇ ಚರಣ ಹೇಳಿ ಇನ್ನೊಮ್ಮೆ. ಯತಂತಶ್ಚ ದೃಢರತಃ. ದೃಢವ್ರತಾಃ. ದೃಢರತಾಃ. ತಾ ಇದೆ, ತಾ ಇದ್ದಿದ್ದು ಯಾವಾಗ್ಲೂ ನೋಡಿ. ತಾ ಮುಂದೆ ಏನು ವಿಸರ್ಗ ಇರುತ್ತಲ್ಲ, ಯಾವ್ದೇ ಅನ್ಬೋದ ಅಕ್ಷರ ಹೌದು, ಕೇಳ್ಕೊಳ್ಳಿ ಫಸ್ಟ್. ಇಲ್ಲಿ ತ ಇದೆ, ತಕ್ಕೆ ಆ ಸ್ವರ ಕೂಡಿದೆ, ಕೂಡಿ ತಾ ಆಗಿದೆ, ಹೌದಾ? ಹೌದು ಮಾತಾಜಿ. ಸೊ ಮುಂದೆ ವಿಸರ್ಗ ಇದೆ. ಯಾವಾಗ ಈ ತರ ಸನ್ನಿವೇಶ ಇರುತ್ತೋ ಯಾವ್ದೇ ಅಕ್ಷರಕ್ಕೆ, ಅವಾಗ ಅಲ್ಲಿ ಯಾವ ಸ್ವರ ಕೂಡಿರುತ್ತೋ ಆ ತರ ವಿಸರ್ಗ ಹೇಳ್ಬೇಕು ನಾವು. ಇಲ್ಲಿ ಆ ಸ್ವರ ಕೂಡಿರೋದ್ರಿಂದ ತಾಹ ಅಂತ ಹೇಳ್ತೇವೆ. ಒಂದ್ ವೇಳೆ ಅಲ್ಲಿ ತೀಹಿ, ತೀ ಇತ್ತು ಅಂದ್ರೆ ತೀಹಿ ಅಂತ ಹೇಳ್ಬೇಕು. ಅಥವಾ ತೈ, ಐ ಕೂಡಿದ್ರೆ ತೈಹಿ ಅಂತ ಹೇಳ್ಬೇಕು. ಸೊ ಹೀಗೆ. ಅಥವಾ ತೂ ಇದ್ರೆ ತೂಹು. ಹೇಗೆ ಆ ಒಂದು ಸ್ವರ ಕೂಡಿದ್ಯೋ ಹಾಗೇನೆ ವಿಸರ್ಗ ಕೂಡ ನಾವು ಉಚ್ಚಾರಣೆನ ಮಾಡ್ಬೇಕು. ಸರಿ, ಮುಂದಿನ ಶ್ಲೋಕ ಕೂಡ ಉಳಿದು ಸರಿ ಇತ್ತು ಎಲ್ಲಾನು. ಎಸ್, ರೆಡಿ ಕಕ್ಕೇರಿ ಮಾತಾಜಿ, ನಿಮ್ಗೆ 15ನೇ ಶ್ಲೋಕ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 15. ಜ್ಞಾನ ಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ವೆರಿ ನೈಸ್. ಹೇಳಿಲ್ಲ ಎಂಡಿಗೆ. ಇನ್ನೊಮ್ಮೆ ಫಸ್ಟ್ ಚರಣದಲ್ಲಿ ಎರಡನೇ ಇನ್ನೊಮ್ಮೆ ಹೇಳಿ ಮಾತಾಜಿ. ಫಸ್ಟ್ ಚರಣದಲ್ಲಿ ಎರಡನೇ ಶಬ್ದ. ಫಸ್ಟ್ ಚರಣದಲ್ಲಿ ಎರಡನೇ ಚಾಪ್ಯನ್ಯೇನ. ಹಾ, ಚಾಪ್ಯನ್ಯ ಕರೆಕ್ಟ್ ಹೇಳಿದ್ರಿ. ಜ್ಞಾನ ಯಜ್ಞೇನ ಚಾಪ್ಯನ್ಯೇ. ಸರಿ ಬಂತು ಮಾತಾಜಿ, ಧನ್ಯವಾದಗಳು. ನೆಕ್ಸ್ಟ್ ಲಲಿತಾ ಪೂಜಾರಿ ಮಾತಾಜಿ, ನಿಮ್ಗೆ 16. ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ. ಇನ್ನೊಮ್ಮೆ ಹೇಳ್ತೀನಿ ನೋಡಿ ಇದನ್ನ. ಸ್ವಧಾಹಮಹಂ. ನೀವು ಧಾ ಎಳೆದ್ರೆ ಚೆನ್ನಾಗಿ ಹ ಮಹ ಕೂಡುತ್ತೆ. ಸ್ವಧಾಹಮಹಮೌಷಧಂ. ಮೂರ್ಧನ್ಯ ಶ ಇದೆ, ನಾಲ್ಗೆ ಹೋಗಿ ಮೇಲೆ ಹತ್ಬೇಕು. ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ. ನೋಡಿ ಇನ್ನೊಮ್ಮೆ ಹೇಳ್ತೇನೆ ಇದನ್ನ. ಯಾವಾಗ ಎಳಿತೀರೋ ಆವಾಗ ಮಾತ್ರ ನಿಮ್ಗೆ ಅಕ್ಷರ ಚೆನ್ನಾಗಿ ಕೂಡುತ್ತೆ, ಇಲ್ಲಾಂದ್ರೆ ಮತ್ತೆ ಅ ಸೇರಿಸ್ಬೇಕಾಗತ್ತೆ. ಹಿಂದೆ ಹೇಳಿದ್ನಲ್ಲ, ಯಾವಾಗ ನಿಮ್ಗೆ ಹೇಳಲಿಕ್ಕೆ ಬರೋದಿಲ್ವೋ ಅವಾಗ ಅಲ್ಲಿ ಅ ಸೇರಿಸ್ಬೇಕು ಅಂತ. ಹಾಗೆ ಮಾಡ್ಬೇಡಿ, ಹೇಳಿರಿ. ಯಾಕಂದ್ರೆ ಅವಗ್ರಹ ಅಲೋಪ ಆಗಿರೋದ್ರಿಂದ ಎಳಿಬೇಕು. ಮಂತ್ರೋಹಮಹಮೇವಾಜ್ಯಂ. ಮೇವಾಜ್ಯಂ ವಾ ಎಳಿತಾ ಇದ್ದೇನೆ, ಯಾಕೆ ಹೇಳಿದ್ರೆ ಅವಗ್ರಹ ಇದೆ. ಅಹಮಗ್ನಿರಹಂ ಹುತಂ. ಅಹಮಗ್ನಿರಹಂ ಹುತಂ. ಹೇಳಿ. ಹರೇ ಕೃಷ್ಣ. ಲಲಿತಾ ಪೂಜಾರಿ ಮಾತಾಜಿ. ಓಕೆ, ಲಲಿತಾ ಮಾತಾಜಿ ನೀವು ಹೇಳಿ. ಹರೇ ಕೃಷ್ಣ ಮಾತಾಜಿ. ಅಹಂ ಕ್ರತುರಹಂ ಯಜ್ಞಃ ಸ್ವದಾಹಂ ಅಹಂ ಔಷಧಂ. ಸ್ವದಾಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವಾಜ್ಯಂ ಅಹಮಗ್ನಿರಹಂ ಹುತಂ. ಈ ಮೂರನೇ ಚರಣ ಹೇಳಿ ಇನ್ನೊಮ್ಮೆ. ಮಂತ್ರೋಹಮಹಮೇವಾಜ್ಯಂ ಇನ್ನೊಮ್ಮೆ ಹೇಳಿ. ಮಂತ್ರೋಹಮಹಮೇವಾಜ್ಯಂ. 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 ವೆರಿ ಗುಡ್, ಅಹಮಗ್ನಿರಹಂ ಹುತಂ. ಹರೇ ಕೃಷ್ಣ. ಸರಿ, ನೆಕ್ಸ್ಟ್ ಲೋಕಜೀವಿನಿ ಮಾತಾಜಿ, ನಿಮ್ಗೆ 17ನೇ ಶ್ಲೋಕ. ಪಿತಾಹಮಸ್ಯ ಜಗತೋ
ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮಯಜುರೇವ ಚ. ಹರಿಕೃಷ್ಣ ಮತ್ತೆ ಶ್ಲೋಕ 17. ಪಿತಾ ಪಿತಾಹ ಪಿತಾ ಪಿತಾಹಮಸ್ಯ ಜಗತ್ತು. ನೋಡಿ, ಅವಗ್ರಹ ಇದ್ದಾಗ ಎಸ್ ಅಂತ ಇದೆಯಲ್ಲ, ಹೇಳಿದ್ದೇನೆ ನಿಮ್ಗೆ. ಮತ್ತೆ ಅವಗ್ರಹ ಅಂತ ಕರೀತಾರೆ. ಅವಗ್ರಹಕ್ಕೆ ಅಲೋಪ ಆಗಿರುತ್ತೆ, ಅಂದ್ರೆ ಅಲ್ಲಿ ಇರುತ್ತೆ, ಲೋಪ ಅಂದ್ರೆ ಕಾಣೋದಿಲ್ಲ ಅಷ್ಟೇ. ಬಿಡಿಸಿ ಹೇಳೋರು ಮಾತ್ರ ಅಲ್ಲಿ ಸೇರಿಸ್ತಾರೆ. ಅದ್ನು ಕೂಡ ಹೇಳಿದ್ದೇನೆ ನಿಮ್ಗೆ ಯಾವಾಗ ಮುಂಚೆ. ಈಗ ನೀವೆಲ್ಲ ಕಲ್ತಿದ್ದೀರಾ, ಹಾಗಾಗಿ ನಿಮ್ಗೆ ಕೂಡಿ ಹೇಳಲಿಕ್ಕೆ ಹೇಳ್ತಾ ಇರುವಂತದ್ದು. ಯಾವಾಗ ಅಲೋಪ ಆಗಿರುತ್ತೋ ಹಿಂದಿಂದು ಎಳಿಬೇಕು. ಪಿತಾಹಮಸ್ಯ ನೋಡಿ, ನೀವ್ ಹೇಳಿದ್ರೆ ಚೆನ್ನಾಗಿ ಬರುತ್ತೆ, ತಾನೇ ರಾಗ ಕೂಡುತ್ತೆ. ಪಿತಾಹಮಸ್ಯ ಜಗತ್ತು ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರುಕ್ಸಾಮಯಜುರೇವ ಚ. ಸರಿ ಬಂತು ಮಾತಾಜಿ. ನಿರ್ಮಲಾ ಮಾತಾಜಿ, ನಿಮ್ಗೆ 18ನೇ ಶ್ಲೋಕ. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ. ಶ್ಲೋಕ 18. ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಸರಿ ಬಂತು ಮಾತಾಜಿ. ಫಸ್ಟ್ ಚರಣ ಹೇಳಿ ನೊಮ್ಮೆ. ಗತಿರ್ಭರ್ತಾ ಪ್ರಭು ಸಾಕ್ಷಿ. ವೆರಿ ನೈಸ್ ಮಾತಾಜಿ, ವೆರಿ ಗುಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಇವತ್ತು. ನಿರ್ಮಲಾ ಮಾತಾಜಿ, ಹರೇ ಕೃಷ್ಣ. ಓಕೆ, ನೆಕ್ಸ್ಟ್ ಯಾರಿದ್ದೀರಿ? ಎಲ್ಲೋದ್ರು? ಪದ್ಮಾ ಕನ್ನಡ ಮಾತಾಜಿ, ನೀವು 19ನೇ ಶ್ಲೋಕ. ತಪಾಮ್ಯಹಮಹಂ ವರ್ಷಂ ತಪಾಮ್ಯಹಮಹಂ. ನೋಡಿ, ಇಲ್ಲಿ ನಿಮ್ಗೆ ಮತ್ತೆ ಸ್ವಲ್ಪ ಇದಾಗುತ್ತೆ. ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, 2ನೇ ಚರಣ. ಗೃ ಒಟ್ಟ ಸುಳಿದೆ, ಗೃ ಋಷಿರು ಹೇಳ್ಬೇಕು. ಗಕ್ಕೆ ಋಷಿರುವತ್ತು ರು. ನಿಗೃಹ್ಣಾಮ್ಯುತ್ಸೃ ಜಾಮಿ ಚ. ತಕ್ಕೆ ಸವತ್ತು ಒಟ್ಟ ಸುಳಿದೆ, ತ ಸ ರ ಹೇಳ್ಬೇಕು. ಶ್ರು ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಹರೇ ಕೃಷ್ಣ. ಶ್ಲೋಕ 19. ತಪಾಮಹ್ಯಂ ಅಹಂ ವರ್ಷಂ ನಿಗೃಹ್ಣಾಮುತ್ಸೃಜಾಮಿ ಚ. ಕರೆಕ್ಟ್ ಮಾತಾಜಿ? ನಾನು ಹೇಳ್ತೇನೆ, ರಿಪೀಟ್ ಮಾಡಿ. ತಪಾಮ್ಯಹಮಹಂ ವರ್ಷಂ. ತಪಾಮಹ್ಯಂ ವರ್ಷಂ. ಓಕೆ ಮಾತಾಜಿ, ಮಕ್ಕೆ ಯಾವತ್ತಿದೆ? ಮಿಯ. ತಪಾಮ್ಯಹಮಹಂ. ತಪಾಮ್ಯಹಂ ತಪಾಮ್ಯಹಂ ಅಲ್ವಾ ಮಾತಾಜಿ? ತಪಾಮ್ಯಹಮಹಂ ವರ್ಷಂ ತಪಾಮ್ಯಹಮಹಂ ತಪಾಮ್ಯಹಂ ಮಹಂ ಇಲ್ಲಂದ್ರೆ ಹೀಗೆ ಹೇಳಿ ನೀವು. ತಪಾಮ್ಯಹಂ ತಪಾಮ್ಯಹಮಂ ಮಹಂ ವರ್ಷಂ. ಓಕೆ, ನೀವು ಹೀಗೆ ಹೇಳಿ ಮಾತಾಜಿ. ತಪಾಮ್ಯಹಂ ಅಹಂ ಅಂತ ಹೇಳಿ. ತಪಾಮ್ಯಹಂ ವರ್ಷಂ ಅಹಂ. ಪೂರ್ಣ ಕೇಳಿ. ತಪಾಮ್ಯಹಂ ವರ್ಷಂ. ತಪಾಮ್ಯಹಂ. ನಾನ್ ಹೇಳ. ತಪಾಮ್ಯಹಂ ಅಹಂ ವರ್ಷಂ. ಅಲ್ಲಿ ಎರಡು ಅಹಂ ಬಂದಿದೆ, ಹಾಗಾಗಿ ನಿಮ್ಗೆ ಅಲ್ಲಿ ಗೊಂದಲ ಆಗತ್ತೆ. ನಾನ್ ನಿಮ್ಗೆ ಹೇಳಿರೋದು ಈಗ ಬಿಡಿಸಿ ಹೇಳಿರೋದು. ಫಸ್ಟ್ ಸ್ಟಾರ್ಟಿಂಗ್ ನಾನು ಅದನ್ನೇ ಹೇಳ್ಕೊಟ್ಟಿದ್ದೆ ಎಲ್ಲ ಡಿವೋಟಿಗಳಿಗೆ. ಬಿಡಿಸಿ ಹೇಳಿ ಅಂತ ಹೇಳಿ ಬಿಡಿಸಿ ಹೇಳಿದ್ರು. ಈಗ ನೀವು ಬಿಡಿಸಿನೇ ಪ್ರಾಕ್ಟೀಸ್ ಮಾಡಿ, ಆಗ್ಲಿಲ್ಲ ಅಂದ್ರೆ
तपाम्यहम् अहं वर्षं निगृह्णा मुत्सु निगृहणां सृजामि च निगृहणामुत्सृजामि च अमृतं चैव मृत्युश्च सदश्चामः अर्जुन सदसाच्चः अर्जुन ಸದಸಚ್ಚಾಹಮರ್ಜುನ ಸದಸಾಚ್ಚಾಹಮರ್ಜುನ ಇದೆಯಲ್ಲ ಭಗವದ್ಗೀತೆ ಪುಸ್ತಕ ಇದೆಯಲ್ಲ ನಿಮ್ಮ ಹತ್ರ ಇದೆ ಮಾತಾಜಿ. ಅಲ್ಲಿ ವರ್ಡ್ ಟು ವರ್ಡ್ ಇದೆ ನೋಡಿ, ಶ್ಲೋಕ ಆದ್ಮೇಲೆ ನಿಮ್ಗೆ ಈ ಕೂಡಿ ಹೇಳಲಿಕ್ಕೆ ಬರ್ಲಿಲ್ಲ ಅಂದ್ರೆ ಆತರ ಬಿಡಿಸ್ಕೊಂಡಾದ್ರೂ ನೀವು ಹೇಳ್ಬೋದು. ಪ್ರಾಕ್ಟೀಸ್ ಆಗೋವರೆಗೂ, ಪ್ರಾಕ್ಟೀಸ್ ಆದ್ಮೇಲೆ ಮತ್ತೆ ಕೂಡಿ ಹೇಳಲಿಕ್ಕೂ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸರಿ ಮಾತಾಜಿ. ಸರಿ ಸರಿ. ನೆಕ್ಸ್ಟ್ ಪಾರ್ವತಮ್ಮ ಮಾತಾಜಿ, ನಿಮ್ಗೆ 20ನೇ ಶ್ಲೋಕ. ನಿಮ್ಗೆ ತ್ರಿಷ್ಟುಭ ಛಂದಸ್ಸು ಬಂದಿತ್ತಪ್ಪ. ಕೃಷ್ಣ. ಶ್ಲೋಕ 20. ತ್ರೈವಿದ್ಯಾಮಾಂ ಸೋಮಪಾಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ते पुण्यमासाद्य सुरेन्द्रलोकम् अश्नन्ति दिव्यान् दिवि देव भोगान्. हरे कृष्ण माताजी. त्रैविद्यमां सोमपाः पूतपापाः यज्ञैरिष्ट्वा स्वर्गतिं प्रार्थयन्ते ते पुण्यमासाद्य सुरेन्द्रलोकम् अश्नन्ति दिव्यां दिवि देव भोगान्. हरे कृष्ण माताजी. ಒಂದು ನಿಮಿಷ, ಇಲ್ಲ ಸರಿ ಬಂತು ನಿಮ್ದು, ಸರಿ ಇದೆ. ನೆಕ್ಸ್ಟ್ ರಾಜೇಶ್ವರಿ ಮಾತಾಜಿ, ಶ್ಲೋಕ 21. ನಿಮ್ಗೂ ಕೂಡ ತ್ರಿಷ್ಟುಭ ಛಂದಸ್ಸಿದೆ. ಏತಂ ಭುಕ್ತ್ವಾ. ರಾಜೇಶ್ವರಿ ಮಾತಾಜಿ, ನಿಮ್ಗೆ ಕನ್ನಡ ರಾಜೇಶ್ವರಿ ಅಲ್ಲ, ರಾಜೇಶ್ವರಿ ಮಾತಾಜಿ. ನೀವು ಹೇಳಿದಿರಲ್ಲ ಕನ್ನಡ ರಾಜೇಶ್ವರಿ. ಇಲ್ಲ, ನೀವು ಹೇಳಿಲ್ಲ ಅನ್ಸುತ್ತೆ, ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿಲ್ಲ ಅವಾಗ. ಏತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನೋ ಪ್ರಪನ್ನಾಃ ಗತಾಗತಂ ಕಾಮ ಕಾಮಾ ಲಭಂತೆ. ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ते तं भुक्त्वा ಸ್ವರ್ಗಲೋಕಂ ವಿಶಾಲಂ. ಸ್ವರ್ಗ ಎಳಿಬೇಡಿ. ಸ್ವರ್ಗಲೋಕಂ ವಿಶಾಲಂ. ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಮರ್ತ್ಯಲೋಕಂ ವಿಶಂತಿ. ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನು ಪ್ರಪನ್ನಾಃ ಗತಾಗತಂ ಕಾಮ ಲಭಂತೆ. ಗತಾಗತಂ ಕಾಮ ಮಾತಾಜಿ, ಕಾಮ ಇದೆ ಅಲ್ಲಿ. ಹಿಡಿತಾ ಇದೀನಿ ಮಾತಾಜಿ. ಓಕೆ. ಕಾಮ ಲಭಂತೆ. ಕಾಮ ಲಭಂತೆ. ಸರಿ ಬಂತು. ನೆಕ್ಸ್ಟ್ 22ನೇ ಶ್ಲೋಕ ರೂಪ ಕೂಡಲ್ ಮಾತಾಜಿ ನಿಮ್ಗೆ. ಇದು ಅನುಷ್ಠುಭ ಛಂದಸ್ಸು. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 22. ಅನನ್ಚಿಂತಯಂತೋ ಮಾಂ ಯೇ ಜನಃ ಪರ್ಯಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ
ಭಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. 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 ಮ ಇದೆಯಾ ವ ಇದೆಯಾ ನೋಡಿ ಅಲ್ಲಿ. ವಹಾಮ್ಯ. ವಹಾಮ್ಯಂ. ಸರಿ ಮಾತಾಜಿ. ವಹಾಮ್ಯಹಂ. ಫಸ್ಟ್ ಎರಡನೇ ಚರಣ ಹೇಳಿ ಇನ್ನೊಮ್ಮೆ. ಯೇ ಜನ ಪರ್ಯಪಾಸತೆ. ಪರ್ಯ ಇಲ್ಲ ಮಾತಾಜಿ, ಯು ಇದೆ ನೋಡಿ. ಯಕ್ಕೆ ಯು ಒತ್ತು ಯು ಸ್ವರ ಕೂಡಿದೆ. ಪರ್ಯುಪಾಸತೆ. ಪರ್ಯುಪಾಸತೆ. ಯೇ ಜನ ಪರ್ಯುಪಾಸತೆ. ಸರಿ ಬಂತು, ವೆರಿ ಗುಡ್. ಶೋಭಾ ಭಟ್ ಮಾತಾಜಿ ನಿಮ್ಗೆ 23ನೇ ಶ್ಲೋಕ. ಏಪ್ಯನ್ಯ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 23. ಯೇ ಪ್ಯನ್ಯ ದೇವತಾ ಭಕ್ತಾಃ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಧನ್ಯವಾದಗಳು ಮಾತಾಜಿ. ವೆರಿ ನೈಸ್. ನೆಕ್ಸ್ಟ್ ಶ್ರವಂತಿ ಮಾತಾಜಿ ನಿಮ್ಗೆ 24ನೇ ಶ್ಲೋಕ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತೋ ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ತತ್ವೇನಾತಶ್ಚ್ಯವಂತಿ ತೇ ನೋಡಿ. ಶಕ್ಕೆ ಚವತ್ತು ಯವತ್ತು ಎರಡು ಇದೆ. ಶ್ಚ್ಯ ಶ್ಚ್ಯ ಚ ಶ ಚ ಯ ಮೂರು ಕೇಳಿಸ್ಬೇಕು. ಶ್ಚ್ಯ ತತ್ವೇನಾತಶ್ಚ್ಯವಂತಿ ತೇ. ಅಹಂ ಈ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನಾತಶ್ಚ್ಯವಂತಿ ತೇ. ಧನ್ಯವಾದಗಳು ವೆರಿ ನೈಸ್ ಮಾತಾಜಿ. ಉಮಾ ಮಾತಾಜಿ ನಿಮ್ಗೆ 25ನೇ ಶ್ಲೋಕ. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಪಿ ಮಾಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಯಾಂತಿ ದೇವವ್ರತಾ ದೇವಾನ್ ಪಿತೃನ್ ಯಾಂತಿ ಪಿತೃವ್ರತಾ ಭೂತಾನಿ ಯಾಂತಿ ಭೂತೇಜ್ಯಾ ಯಾಂತಿ ಮದ್ಯಾಜಿನೋಪಿ ಮಾಂ. ಮಾ ಹೇಳಿರಿ, ಮತ್ತೆ ಮುಂದೆ ಹೇಳಂಗಿಲ್ಲ. ಮಾಂ ಅಷ್ಟೇ, ಮ ವ್ಯಂಜನ ಇದೆಯಲ್ಲ, ಮತ್ತೆ ಉಳಿದೆಲ್ಲ ಚೆನ್ನಾಗ್ ಬಂತು. ಮಾಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 4ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕ ಉಚ್ಚಾರಣೆ ಮಾಡಕ್ ಬರಲ್ಲ, ಹೇಳ್ಕೊಡಿ ಮಾತಾಜಿ ಯಾವಾಗ್ಲಾದ್ರು. ಸರಿ, ಇದ್ ಮುಗಿದ್ಮೇಲೆ 4ನೇ ಅಧ್ಯಾಯದಲ್ಲಿ 40ನೇ ಶ್ಲೋಕ. ಸರಿ ಮಾತಾಜಿ. ನೆಕ್ಸ್ಟ್ ಮಂಗಲ ಮಾತಾಜಿ ನಿಮ್ಗೆ 26ನೇ ಶ್ಲೋಕ. ನಾನ್ ಹೇಳ್ತೇನೆ, ರಿಪೀಟ್ ಮಾಡಿ ನೀವು. ಮಂಗಲ ಮಾತಾಜಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಆಚೆ ಇದೆ ಮಾತಾಜಿ. ಸರಿ, ವೆಂಕಟೇಶ್ ಪ್ರಭು ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ವೆರಿ ನೈಸ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹೋಗೋಣ. ಮಾತಾಜಿ ನನ್ ಕರೆದೇ ಇಲ್ಲ ಮಾತಾಜಿ. ಹರೇ ಕೃಷ್ಣ. ನೀವು ಇರ್ಲಿಲ್ಲ ಅನ್ಸುತ್ತೆ ಮಾತಾಜಿ. ಇದೀನಿ ಈಗ ಮಾತಾಜಿ. ಲೇಟ್ ಮಾಡಿದ್ರಾ? ಮೊಬೈಲ್ ಕೈಯಲ್ಲೇ ಹೌದಾ? ಇಟ್ಕೊಂಡು ಕೂತಿದ್ದೀನಿ. ಹೌದಾ, ಸರಿ, ನಾನು ಬಿಟ್ಟೆ ಅನ್ಸುತ್ತೆ. ಹಾಗಾದ್ರೆ ನೀವು 27 ಹೇಳಿ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಶ್ಲೋಕ 27.
ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಎಳಿಬೇಡಿ. ಮದರ್ಪಣಂ. ನಾವು ಎಳಿತಿದ್ವಿ, ನಾವು ಕೂಡ ತಪ್ಪ ಎಳಿತಿದ್ವಿ ಮಾತಾಜಿ. ನಾವು ಅದು ಎಳಿಬೇಡಿ, ಕೇಳಿ ಕೇಳಿ ಹಾಗೆ ಆಗಿದೆ ನಮಗೂ ಕೂಡ. ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಮಾಡೋಣ. ನಾನಿದ್ದೀನಿ ಮಾತಾಜಿ. ಮಾತಾಜಿ ಇನ್ನು ನಾವಿದೀವಿ ಇದ್ದೀರಾ? ಮಾತಾಜಿ. ನೀವ್ ಯಾರು ಇರ್ಲಿಲ್ಲ ನೋಡಿ, ಈಗ ಬಂದಿದ್ದೀರಾ? ಇಲ್ಲ ಮಾತಾಜಿ, ನಾನು ನಾನ್ ಯಾವ್ದು ತಪ್ಪಿಲ್ಲಪ್ಪ. ನಾನು ಇನ್ನ ಮಾತಾಜಿ ಏನ್ ಮಾಡ್ತಿರೋ ಗೊತ್ತಿಲ್ಲ, ನಾನು ಎಲ್ಲ ನೋಡ್ಕೊಂಡು ಹೋಗಿದ್ದೇನೆ. ಓಕೆ, ಮಾತಾಜಿ ಭಾಗ್ಯಲಕ್ಷ್ಮಿ ಹೇಳಿ. ಹೌದಾ, ಸರಿ. ಶ್ಲೋಕ 28 ನೀವ್ ಹೇಳಿ. ಯಾರು? ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಶುಭ ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈಃ ಸನ್ಯಾಸಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಶ್ಲೋಕ 28 ಶುಭ ಫಲೈರೈರೇವಂ ಮೋಕ್ಷಸೇ ಕರ್ಮ ಬಂಧನೈ ಸನ್ಯಾಸ ಯೋಗಾಯುಕ್ತಾತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಫಸ್ಟ್ ಚರಣ ನಾನು ಹೇಳ್ತೇನೆ, ರಿಪೀಟ್ ಮಾಡಿ ಮಾತಾಜಿ. ಶುಭ ಫಲೈರೇವಂ ಪ ಅಲ್ಲ, ಫಲೈರೇವಂ ಮೋಕ್ಷಸೇ ಕರ್ಮ ಬಂಧನೈಃ ಉಳಿದಿದೆಲ್ಲ ಚೆನ್ನಾಗಿ ಹೇಳಿದ್ರಿ, ಸರಿ ಇತ್ತು ಎಲ್ಲ. ನೆಕ್ಸ್ಟ್ ಹೇಳಿ ಪ್ರಭುಜಿ. ನೀವು ಯಾರಿವ್ರು? ಇನ್ನೊಂದು ಕನ್ನಡ ಯಲ್ಲಪ್ಪ ಪ್ರಭುಜಿನ ಎಲ್ಲ ಹೋದ್ರು ಅವರು? ಹಾ, ಹೇಳಿ. ನಿಮ್ಗೆ 29ನೇ ಶ್ಲೋಕ. ಸಮ್ಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸಮೋಹಂ ಸರ್ವಭೂತೇಷು ನ ಮೇ ದೋಷೋಸ್ತಿ ನ ಪ್ರಿಯಃ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇ ತೇಷು ಚಾಪ್ಯಹಂ. ಸರಿ ಬಂದಿದೆ. ಎಲ್ಲ ಮಹಾಪ್ರಾಣಗಳನ್ನ ಗಮನಿಸಿ ಪ್ರಭುಜಿ. ಎಲ್ಲ ಉಳಿದಿದ್ದೆಲ್ಲ ಚೆನ್ನಾಗಿತ್ತು ನಿಮ್ದು, ಹೇಳಿ. ಮತ್ತೆ ಯಾರಿದ್ದೀರಾ? ನಂದು ಹೇಳಿಲ್ಲ ಅನ್ನೋರು? ನಾನ್ ಮಾತಾಜಿ ಮನೋರಮಾ ಮಾತಾಜಿ ಹೇಳಿ ನೀವು 30ನೇ ಶ್ಲೋಕ. ಅಪಿ ಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಭಾಗ್ ಸಾಧುರೇವ ಸಮಂತವ್ಯಃ ಸಮ್ಯಗ್ ವ್ಯವಸಿತೋ ಹಿ ಸಹ. ಅಪಿ ಚೇತ್ ಸುದುರಾಚಾರ್ಯೋ ಭಜತೆ ಮಾಮನನ್ಯಭಾಗ್ ಸಾಧುರೇವ ಸ ಮಂತವ್ಯಃ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಚೆನ್ನಾಗಿತ್ತು ನಿಮ್ದು. ಎಲ್ಲ ತುಂಬಾ ಗಮನ ಕೊಡ್ತೀರಾ. ಎಲ್ಲಿ ವ್ಯಂಜನ ಇದೆ, ಇದು ಒಂದು ನೋಡಿ, ವಿಸರ್ಗ ಒಂದು ನೆನ್ಪಿಟ್ಕೊಳ್ಳಿ. 2 ಸೊನ್ನೆ ಇದ್ರೆ ಅದು ವಿಸರ್ಗ, ಒಂದು ದೊಡ್ಡ ಸೊನ್ನೆ ಇದ್ರೆ ಅದು ಅನುಸ್ವಾರ. ಹೇಳಬೇಕಾದ್ರೆ ಸ್ವಲ್ಪ ಇದಾಗುತ್ತೆ. ಇಲ್ಲ, ಎಲ್ರಿಗೂ ಆಗತ್ತೆ ಮಾತಾಜಿ. ಅವಾಗ ನಾವು ಅನ್ಮ್ಯೂಟ್ ಇದ್ದಾಗ ಚೆನ್ನಾಗಿ ಹೇಳ್ತೇವೆ, ಅನ್ಮ್ಯೂಟ್ ಮಾಡ್ಕೊಂಡ್ ಬಿಟ್ಟು ಅಲ್ಲಿ ಏನಾದ್ರು ಒಂದು ಗೊಂದಲ ಮಾಡ್ಕೊಂಡಿರ್ತೇವೆ. ಎಲ್ಲ ಗೊತ್ತಿದ್ರು ಕೂಡ ಮಾಡ್ಕೊಂಡಿರ್ತೇವೆ, ಸಾಮಾನ್ಯ ಮಾತಾಜಿ ಅದು. ಆಯ್ತು, ಎಲ್ರದ್ದು ಆಯ್ತು ಅನ್ಕೊಳ್ತಾನೆ. ಮತ್ತೆ ರಿಪೀಟ್ ಮಾಡೋಣ ಮೊದಲಿನಿಂದ. ಪಿ ಸುಮಿತ್ರಮ್ಮ ಮಾತಾಜಿ, ನೀವು 31ನೇ ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಭವತಿ. ನೀವ ಗಾಯತ್ರಿ ಶ್ರೀ ಮಾತಾಜಿನ ಹೇಳಿ. 31ನೇ ಶ್ಲೋಕ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತೆ. ನೋಡಿ, 2ನೇ ಚರಣ. ಶಶ್ವಚ್ಛಾಂತಿ ಶಶ್ವ
ಮುಂದೆ ಛಕ್ಕೆ ದೊಡ್ಡ ಛ ಬರ್ತದೆ. ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ಹರೇ ಕೃಷ್ಣ ಮಾತಾಜಿ. 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ 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 ನಿಗಚ್ಚತಿ ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತಃ ಪ್ರಣಶ್ಯತಿ. ನ ಮೇ ಭಕ್ತಃ ಪ್ರಣಶ್ಯತಿ. ವೆರಿ ಗುಡ್. ಇಲ್ಲಿ ನೋಡಿ ಅವ್ರು ಸರಿಯಾಗಿ ಹೇಳಿ ಭಕ್ತ ಅಂತ ಹೇಳ್ತೇವೆ, ಅಲ್ಲಿ ಭಕ್ತ ಬರುತ್ತೆ, ಅಲ್ಲಿ ದೊಡ್ಡ ಫ ಬರುತ್ತೆ. ಸರಿಯಾಗಿ ಇದ್ ಮಾಡಿದ್ರೆ ನಮೇ ಭಕ್ತ ಪ್ರಣಶ್ಯತಿ ಹಾಗೆ ಬರುತ್ತೆ. ಚೆನ್ನಾಗಿ ಹೇಳಿದ್ರಿ. ಹರೇ ಕೃಷ್ಣ ಮಾತಾಜಿ. ನಾನು ಹೇಳಿಲ್ಲ. ಹೇಳಿ ನೀವು. 32ನೇ ಶ್ಲೋಕ. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 32. ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ಹರೇ ಕೃಷ್ಣ. ಸರಿ, ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ದೀರಾ? ಯಾರಾದ್ರೂ ಮತ್ತೆ ಉಳ್ದವ್ರಿದ್ದೀರಾ? ಇವ್ರು ಅನಂತ್ ಕುಲಕರ್ಣಿ ಪ್ರಭುಜಿ ಕರೀಲಿಲ್ಲ ಅನ್ಸುತ್ತೆ. ಅವ್ರೆಲ್ಲಿದ್ದಾರೆ ಮಾತಾಜಿ? ಅವ್ರು ಕೋ-ಹೋಸ್ಟ್ ಆಗಿದ್ದಾರೆ. ಅವ್ರ ಯಾಕೆ ಕೋ-ಹೋಸ್ಟ್ ಆದ್ರು? ಹೋಗಿ ಹಿಂದಿನ ಕ್ಲಾಸ್ ಅಲ್ಲಿ ಆಗಿದ್ರು. ಹೌದಾ? ನೀವ್ ಮೇಲೆ ಹೋಗಿದ್ದೀರಾ? ನನ್ಗೆ ಗೊತ್ತಿಲ್ಲ. ನೀವು ಹೇಳಿನೂ ಇಲ್ಲ, ಸುಮ್ನೆ ಕೂತಿದ್ದೀರಲ್ಲ ಪ್ರಭುಜಿ. ಸರಿ, ಹೋಗಿ ನೀವ್ ಹೇಳಿ. ಅನಂತ ಕುಲಕರ್ಣಿ ಪ್ರಭುಜಿ 33ನೇ ಶ್ಲೋಕ. ಕಿಂ ಪುನಃ ಬ್ರಾಹ್ಮಣ ಪುಣ್ಯಾಃ ಭಕ್ತಾ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಶ್ಲೋಕ 33. ಕಿಂ ಪುನಃ ಬ್ರಾಹ್ಮಣಂ ಪುಣ್ಯಂ ಪುಣ್ಯಾಂ ಅಲ್ಲ ಪ್ರಭುಜಿ, ವಿಸರ್ಗ ಇದೆ ನೋಡಿ, ವಿಸರ್ಗ ಇದೆ. ಯಾಕೆ ನೀವೇ ಹೀಗ್ ಮಾಡಿದ್ರೆ ಹೊಸಬ್ರು ಏನ್ ಮಾಡ್ಬೇಕು ಪ್ರಭುಜಿ? ಭಕ್ತ್ಯ ರಾಜರ್ಷಯಸ್ತಥಾ ಅನಿತ್ಯಮಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಮೊದಲೇ ಚರಣ ಹೇಳಿ ಇನ್ನೊಮ್ಮೆ. ಕಿಂ ಪುನಃ ಬ್ರಾಹ್ಮಣಂ ಪುಣ್ಯಾಂ. ನಾಮ್ ಅಲ್ಲ ಪ್ರಭುಜಿ, ನಾಹ ವಿಸರ್ಗ ಇದೆಯಲ್ಲ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ. ಕಿಂ ಪುನಃ ಬ್ರಾಹ್ಮಣಂ ಪುಣ್ಯಃ. ನಾಮ್ ಇಲ್ಲ ಪ್ರಭುಜಿ, ನಾಹ ವಿಸರ್ಗ ಇದೆಯಲ್ಲ, ಹಾ ಹೇಳ್ಬೇಕಲ್ಲ. ನ ಪುಣ್ಯಾಹ. ಪುನಃ ಬ್ರಾಹ್ಮಣಂ ಪುಣ್ಯಃ. ನಾಮ್ ಹೇಳ್ತಾ ಇದಾರಲ್ಲ, ನನ್ಗೆ ಕೇಳಿಸ್ತಾ ಇದೆಯಾ ಹಾಗೆ? ಮತ್ತೆ ಪುಣ್ಯಂ ಅಂತಲೇ ಹೇಳ್ತಾ ಇದ್ದಾರೆ. ಮ ಇಲ್ಲ ಪ್ರಭುಜಿ, ಅಲ್ಲಿ ನೋಡಿ 2 0 ಇದೆಯಲ್ಲ. ಪುಣ್ಯ ಪುಣ್ಯ ಅಂದ್ರೆ ಮಧ್ಯದಲ್ಲಿ ಹ ಉಚ್ಚಾರಣೆ ಆಗಲ್ಲ. ಕಿಂ ಪುನರ್ ಬ್ರಾಹ್ಮಣ ಪುಣ್ಯಾಹ. ಬ್ರಾಹ್ಮಣಂ ಪುಣ್ಯಃ. ಇಲ್ಲ, ನೀವು ಮನೆ ಹೇಳ್ತಾ ಇದ್ದೀರಾ ಪ್ರಭುಜಿ, ಅದನ್ನ ಗಮನಿಸಿ. ವಿಸರ್ಗ ಇದ್ದಾಗ ಅಲ್ಲಿ. ಓಕೆ, ಸರಿ. ನೀವು ಲಲಿತಾ ಮಾತಾಜಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಇಲ್ಲಾಂದ್ರೆ ನನ್ಗೆ ಗೊತ್ತಿರ್ಲಿಲ್ಲ ನೀವು ಇದಿರೋದು. ಅವರು ನೀವ್ ಹೇಳಿದ್ರಿ ಅಂತ ನಿಮ್ಗೆ ಚಾನ್ಸ್ ಸಿಕ್ತು. ನಾನ್ ಗಮನಿಸ್ತಿದ್ದೆ ಅವಾಗಿಂದ, ಅವ್ರ ಹೆಸರು ಬರ್ಲಿಲ್ಲ, ಅವರು ಕೇಳ್ತಾ ಇಲ್ಲ ಪ್ರಭುಜಿ ಕೂಡ. ಕೊನೆಗೆ ಹೌದು, ನನಗೆ ಗಮನಕ್ಕೆ ಬಂತು. ಯಾಕಂದ್ರೆ ಯಾವಾಗ ಇರೋರು, ಯಾಕೆ ಇಲ್ಲ ಇವರು ಅಂತ ಹೇಳಿ ಗ್ಲಾನ್ಸ್ ಬಂತು. ಸರಿ, ಮತ್ತೆ ಎ ಪಿ ಸುಮಿತ್ರಾ ಮಾತಾಜಿಂದ ಪ್ರಾರಂಭ ಮಾಡೋಣ. 34ನೇ ಇದು ಮಾತಾಜಿ ನಿಮ್ಗೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ. ನೋಡಿ, ಯುಕ್ತೈವಂ, ತವತ್ತು ವವತ್ತು ಐವತ್ತು 3 ಸಂಯುಕ್ತ ಅಕ್ಷರಗಳಿದೆ. ಯುಕ್ತವೈ
ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಸರಿಯಾಗಿ ತುಂಬಾ ಬಂತಲ್ಲ? ಸ್ಕಾಲರ್ಸ್ ಆಗ್ಬಿಟ್ಟಿದ್ದಾರೆ ಮಾತಾಜಿ ಎಲ್ಲರೂ. ಎಲ್ರು ತುಂಬಾ ನಿಮ್ಮಂತ ಚೆನ್ನಾಗಿ ಹೇಳ್ತಾ ಮಾಸ್ಟರ್ ಇದ್ದೀರಾ. ಆಗ್ತಾರ ಮಾತಾಜಿ. ಎಲ್ರು ಫಾಸ್ಟ್ ಆಗ್ಬಿಟ್ಟಿದ್ದೀರಾ ನೋಡಿ. ನಾನೇನು ಈಗ ಅನ್ಕೊಳ್ತಾ ಇದ್ದೇನೆ, ಸುಮ್ನೆ ಅಲ್ಲ, ಎಲ್ಲ ನೀವು ಯಾಸ್ ಅಷ್ಟು ಇಟ್ ಇಸ್ ಚೆನ್ನಾಗಿ ಹೇಳಿದ್ರೆ ಹೇಳ್ಕೊಡ್ತೀರಾ ಚೆನ್ನಾಗಿರ್ತಿತ್ತು. ಅಂತ ಅಷ್ಟೇ ಮಾತಾಜಿ. ಅಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ. ರಿಪೀಟ್ ಮಾಡಿ ಮಾತಾಜಿ ಎಲ್ರು. ಓಂ ತತ್ಸದಿತಿ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋऽಧ್ಯಾಯಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ರು ಮ್ಯೂಟ್ ಮಾಡ್ಕೊಂಡ್ಬಿಡಿ ಬೇಗ. ಓಕೆ, ಈಗ 10ನೇ ಅಧ್ಯಾಯಕ್ಕೆ ಹೋಗೋಣ. ಅಥ ದಶಮೋऽಧ್ಯಾಯಃ ವಿಭೂತಿ ಯೋಗಃ. ಯಾರಿಗೆ ಬಂತು ಶ್ಲೋಕ 1? ಸುಮಿತ್ರಾ ಮಾತಾಜಿ ಆದ್ಮೇಲೆ ಯಾರಿದ್ದಾರೆ? ಎಲ್ರು ಉಲ್ಟಾ ಪಲ್ಟಾ ಆಯ್ತಲ್ಲ ಈಗ. ಕೃಷ್ಣಮೂರ್ತಿ ಪ್ರಭುಜಿ ನೀವಿದ್ದೀರಾ? ನಂದೆಲ್ಲ ಉಲ್ಟಾ ಪಲ್ಟಾ ಬಂತಪ್ಪ. ಇಲ್ಲ, ಬಿ ಮಲ್ಜಮ್ಮ ಮಾತಾಜಿ. ಇಲ್ಲ ಮಲ್ಜಮ್ಮ ಮಾತಾಜಿ ಇದ್ದಾರೆ. ಮಲ್ಜಮ್ಮ ಮಾತಾಜಿ, ನಿಮ್ಗೆ 1ನೇ ಶ್ಲೋಕ. ಆಯ್ತು ಮಾತಾಜಿ. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯ ಏವ ಮಹಾಭಾವೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಃ. ಕಾಮ್ಯಯಾ. ಇದು ವಕ್ಷ್ಯಾಮಿ ಹಿತಕಾಮ್ಯ. ನೀವು ಎಲ್ಲರಿಗೂ ಹೇಳ್ಕೊಡೋದ್ರಿಂದ ಮಾತಾಜಿ ನಮ್ಗೆ ಇಂಪ್ರೂವ್ ಆಗ್ತಾ ಇದೆ. ಅದೆಲ್ಲ ನೀವು ಎಲ್ಲರಿಗೂ ತಿದ್ದೋದ್ರಿಂದ ನಮಗೂ ಸ್ವಲ್ಪ ಎಲ್ಲ ಗೊತ್ತಾಗ್ತಾ ಇದೆ. ಚೂರು ಆಗತ್ತೆ ಮಾತಾಜಿ. ಇನ್ನೂ ಮುಂದೆ ಹೋಗ್ತಾ ಗೊತ್ತಾಗತ್ತೆ, ಮತ್ತೆ ಇನ್ನ ಹೆಚ್ಚು ಗೊತ್ತಾಗತ್ತೆ. ನೀವು 2ನೇ ಚರಣ 3ನೇ ಚರಣ ಇನ್ನೊಮ್ಮೆ ಹೇಳಿ. ಯತ್ತಾಮಿ ಪ್ರಿಯಂ. ಸರಿ ಹೇಳಿದ್ರಿ ನೀವು. ನೋಡಿ ಅಲ್ಲಿ ತೇ ಇದೆಯಲ್ಲ, ಯತ್ತೇಯಂ ಪ್ರಿಯಮಾಣಾಯ. ಪ್ರಿಯಮಾಣಾಯ ಇಲ್ಲ ನೋಡಿ, ಇಲ್ಲಿ ಪ್ರಿಯಮಾಣಾಯ ದೀರ್ಘ ಇದೆಯಲ್ಲ, ಪ್ರಿಯಮಾಣಾಯ. ಸರಿ ಬಂತು. ಯತ್ತೇಹಂ ಪ್ರಿಯಮಾಣಾಯ. ಯತ್ತೇಯಂ ಪ್ರಿಯಮಾಣಾಯ. ನೀವು ತುಂಬಾ ಚೆನ್ನಾಗಿ ಎಲ್ಲ ಬಿಡಿಸಿ ಹೇಳ್ಕೊಡೋದ್ರಿಂದ ಕಲಿಯಕ್ಕೆ ಆಸಕ್ತಿ ಜಾಸ್ತಿ ಇದೆ ಮಾತಾಜಿ. ಚೆನ್ನಾಗಿ ಇಲ್ಲ, ಅದು ನಿಮ್ಮಲ್ಲಿ ಇರುತ್ತೆ ಮಾತಾಜಿ. ಹೇಳೋರು ಹೇಳ್ತಾರೆ, ಹೇಳೋರ್ಗಿಂತ ಕೇಳೋರು ಯಾವಾಗ್ಲೂ ತುಂಬಾನೇ ಆಸಕ್ತಿ ವಹಿಸಿದ್ರೆ ಮಾತ್ರ ಕಲೀಲಿಕ್ಕೆ ಸಾಧ್ಯ. ಅಲ್ಲ, ಹೇಳೋರು ಚೆನ್ನಾಗಿದ್ರೆ ಅಲ್ಲ ಮಾತಾಜಿ. ಇಲ್ಲ, ಅದು ತಪ್ಪು ಮಾತಾಜಿ. ಆಸಕ್ತಿ ಇದ್ದಾಗ ತಾನೇ ಒಳಗಡೆಯಿಂದ ಬರುತ್ತೆ, ನಾನು ಕಲಿಬೇಕು ಅಂತ ಹೇಳಿ. ಖಂಡಿತ. ನಾನು ಮಾತಾಜಿ ಹೆಂಗ್ ಹೇಳ್ಕೊಡ್ತಾರೋ ಹಂಗ್ ಕಲಿತಾರ ಅಷ್ಟೇ.
ಬಟ್ ಹೇಳ್ಕೊಡೋರು ಫಸ್ಟ್ ಕರೆಕ್ಟ್ ಹೌದು ಇರ್ಬೇಕಲ್ವಾ? ಹೇಳ್ಕೊಡೋದು ಇಂಪಾರ್ಟೆಂಟ್ ಮಾತಾಜಿ. ನಮ್ಗೆ ತುಂಬಾ ಚೆನ್ನಾಗಿ ತುಂಬಾ ನೆಕ್ಸ್ಟ್ ಕ್ಲಾಸ್ ಆದ್ರೆ ನೀವೇ ತಗೊಂಡ್ರೆ ನಮ್ಗೆ ಇನ್ನೂ ಒಳ್ಳೇದೆ. ನಾವು ಲರ್ನಿಂಗ್ ಇಲ್ಲ, ಟ್ರೈ ಮಾಡಿ ಮಾತಾಜಿ. ಇದು ನೆಕ್ಸ್ಟ್ ಅಲ್ಲ ನಮ್ಗೆ ಅವ್ರಿಗೆಲ್ಲ ಇಂಪ್ರೂವ್ ಆಗಿದ್ದಾರೆ. ನಾವೆಲ್ಲ ಈಗ ಎಷ್ಟೋ ಜನ ಇದೀವಲ್ಲ. ನನ್ಗೆ ನೀವು ಈಗ ಹೀಗೆ ಹೇಳ್ಬಿಟ್ರೆ ನನ್ಗೆ ಅಹಂ ಬರುತ್ತೆ. ಅಹಂ ಬಂದ್ಬಿಟ್ರೆ ಮತ್ತೆ ನಾನು ಭಕ್ತಿಯಿಂದ ಕೆಳಗೆ ಇಳಿತೇನೆ. ಕೆಳಗೆ ಇಳಿದ್ಬಿಟ್ರೆ ಮತ್ತೆ ಅವೇನು ಈಗೇನು ಅರಿಷಡ್ ವೈರಿಗಳಲ್ಲಿ 3 ಹೋಗಿದೆ, ಅದು 2 ಅದು ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲ ಇಲ್ಲ ಮಾತಾಜಿ, ಸಾಕು ಮುಂದೆ ಹೋಗೋಣ ಮಾತಾಜಿ. ಆತರ ಬಂದ್ರೆ ನೀವ್ ಈಗ ಬರಕ್ಕೆ ಆಗಲ್ಲ. ಭಕ್ತಿಯಿಂದ ಇರೋದ್ರಿಂದ ನಿಮ್ಗೆಲ್ಲ ಇಷ್ಟು ದೇವ್ರು ಕೊಡ್ತಾ ಇರೋದು ಖಂಡಿತ. ಭಕ್ತಿ ಅಂದ್ರೆ ಏನು ಅಂತ ಒಮ್ಮೆ ಹೇಳ್ಬೇಕು ಮಾತಾಜಿ. ನಾವು ಮಾಡ್ತಾ ಇರೋದು ಈಗ ಭಕ್ತಿನೋ ಅಲ್ವೋ ಅಂತ ಹೇಳಿ. ಭಕ್ತಿಗೆ ಅರ್ಥನೇ ಬೇರೆ ಇದೆ. ನಾವೆಲ್ಲ ಅಂತೇವೆ, ನಾವು ಭಕ್ತರು ಅಂತ ಹೇಳ್ತೇವೆ. ಇನ್ನೊಮ್ಮೆ ಮಾಡೋಣ. ಈಗ ಈ ಶ್ಲೋಕ ಕಲಿಸ್ತಾ ಇದ್ದೇನೆ, ಶ್ಲೋಕ ಅಷ್ಟೇ ಕಲಿಸ್ತೇನೆ. ಇನ್ನೊಂದಿನ ನನ್ಗೆ ಹೇಳಲಿಕ್ಕೆ ಕೇಳಿದಾಗ ಹೇಳ್ತೇನೆ, ಅವಕಾಶ ಸಿಕ್ಕಾಗ. ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ನಿಮ್ಗೆ 2ನೇ ಶ್ಲೋಕ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನಾಮ ಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಶ್ಲೋಕ 2. ನಾಮೇ ವಿದುಃ ಸುರಗಣಃ ಪ್ರಭವಂ ನಾಮ ಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಒಳ್ಳೆ ಪ್ರಯತ್ನ ಮಾತಾಜಿ, ತುಂಬಾ ಚೆನ್ನಾಗಿ ಪ್ರಯತ್ನ ಮಾಡಿದ್ರಿ. ಕಲಿತೀರಾ ಮಾತಾಜಿ, ತುಂಬಾ ಚೆನ್ನಾಗಿ ಪ್ರಯತ್ನ ಆಯ್ತು ನಿಮ್ದು. ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕ ಪುಟ್ಟ ಮಿಸ್ಟೇಕ್ಸ್ ಇತ್ತು, ಹೋಗ್ತಾ ಬರುತ್ತೆ ಮಾತಾಜಿ. ವೆರಿ ನೈಸ್. ನೆಕ್ಸ್ಟ್ 3ನೇ ಶ್ಲೋಕ. ಯಾರು ದಯಾನ್ವಿತಾ ಮಾತಾಜಿನಾ? ದಯಾನ್ವಿತಾ ಮಾತಾಜಿ. ಶ್ಲೋಕ 3. ಯೋ ಮಾಮಜಮನಾದಿಂ ಚ. ನೋಡಿ, ಇದು ಹೇಳುವಾಗ 2ನೇ ಶಬ್ದ ಯೋ ಮಾ ಎಳೆದಾಗ ಮಜಮನಾದಿಂ ಬರುತ್ತೆ. ಯೋ ಮಾಮಜಮನಾದಿಂ ಚ. ಈಗೆಲ್ಲ ಹಿಂದೆ ನೀವು ಬಿಡಿಸಿ ಹೇಳಿದ್ದೀರಾ, ಅನಾದಿಂ ಅಂತ ಹೇಳಿ. ಈಗ ಅದು ಕೂಡಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೈಃ ಪ್ರಮುಚ್ಯತೆ. ಶ್ಲೋಕ 3. ಯೋ ಮಾಮಜಂ ನಾಧಿಂ ಚ ವ್ಯಕ್ತಿ ಲೋಕಮಹೇಶ್ವರಂ ಅಸೋಮೂಢಃ ಸ ಮಾಮೇತ್ಸು. ಹರೇ ಕೃಷ್ಣ ಮಾತಾಜಿ, ನಾ ಹೇಳ್ತೇನೆ, ರಿಪೀಟ್ ಮಾಡಿ. ಯೋ ಮಾಮಜಮನಾದಿಂ ಚ. ಓಕೆ, ನಾನ್ ಬಿಡಿಸಿ ಹೇಳ್ತೇನೆ. ಯೋ ಮಾಂ ಅಜಮನಾದಿಂ ಚ. ಅಲ್ಲಿ ಹೇಗೆ ಬಂತು ಅಂತ ಹೇಳಿ ನೀವು ತಿಳ್ಕೊಳ್ತೀರಾ. ಅದು ನೀವು ಭಗವದ್ಗೀತೆ ಪುಸ್ತಕ ತೆಗೆದ್ರಾಗ ಅಲ್ಲಿ ಶ್ಲೋಕ ಆದ್ಮೇಲೆ ವರ್ಡ್ ಟು ವರ್ಡ್ ಶಬ್ದಗಳಿಗೆ ಅರ್ಥ ಇದೆ, ಅಲ್ಲಿ ನೋಡ್ಕೊಳ್ಳಿ, ಗೊತ್ತಾಗತ್ತೆ. ಯಾರು ಹೀಗೆ ಕೂಡಿ ಹೇಳಲಿಕ್ಕೆ ಬರುದಿಲ್ವೋ ಅವರು ಅಕ್ಷರದಿಂದ ಅಕ್ಷರ ಹೇಳಿ ಬಿಡಿಸಿ ಹೇಳಿಕ್ ಪ್ರಯತ್ನ ಮಾಡಿ, ನಿಮ್ಗೆ ಬರುತ್ತೆ. ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವಪಾಪೈಃ ಪ್ರಮುಚ್ಯತೆ. ಸರಿ ಬಂತು. ಕೃಷ್ಣಮೂರ್ತಿ ಪ್ರಭುಜಿ ನಿಮ್ಗೆ 4ನೇ ಶ್ಲೋಕ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖ
ದುಃಖಂ ಭವೋ ಭಾವೋ ಭಯಂ ಚ ಭಯಮೇವ ಚ. ನಿಮ್ದು ನೆಟ್ವರ್ಕ್ ಪ್ರಾಬ್ಲಮು. ಹರೇ ಕೃಷ್ಣ ಮಾತಾಜಿ ಶ್ಲೋಕ 4. ಓದಿ. ಶ್ಲೋಕ 4. ಹರೇ ಕೃಷ್ಣ. ಬುದ್ಧಿರ್ಜ್ಞಾನಮಸಮ್ಮೋಹ ಕ್ಷಮಾ ಸತ್ಯಂ ಧಮ್ಮಃ ಸುಖಂ ದುಃಖಂ ಭವೋ ಭಾವೋ ಹರೇ ಕೃಷ್ಣ. ಪ್ರಭುಜಿ ನೀವು ಎಲ್ಲಿರೋದು ನೀವು? ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ನೀವು ಇರೋದೆಲ್ಲಿ? ನಾನು ಮಂಗಳೂರಲ್ಲಿ. ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಬರಬಾರ್ದಲ್ಲ ಪ್ರಭುಜಿ? ಕದ್ರಿ ಟೆಂಪಲ್ ಹತ್ರ, ಕದ್ರಿ ಟೆಂಪಲ್ ನ್ಯೂ ರೋಡ್. ಓಕೆ, ನೋಡಿ ನೆಟ್ವರ್ಕ್ ಎಲ್ಲಿ ಬರುತ್ತೋ ಆ ಜಾಗ ಒಂದ್ ಸ್ವಲ್ಪ ನೋಡ್ಕೊಂಡು ಇಟ್ಕೊಳ್ಳಿ. ಮುಂಚೆ ಬರ್ತಿತ್ತು, ಈಗ ಯಾಕೋ ತುಂಬಾ ಬರ್ತಾ ಇಲ್ಲ ನಿಮ್ದು. ಸರಿ, ನೆಕ್ಸ್ಟ್ ಗಾಯತ್ರಿ ಯಾರ್ ಮಾತಾಜಿ? ನಿಮ್ಗೆ 5ನೇ ಶ್ಲೋಕ. ಅಹಿಂಸಾ ನೋಡಿ, ಸ ಇರೋ ಕಾರಣ ಅಲ್ಲಿ ವ ಬರುತ್ತೆ. ಮೂಗಿನಿಂದ ವ ಹೇಳ್ಬೇಕು. ಅನುಸ್ವಾರ, ಅನುನಾಸಿಕ. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಾ ಭೂತಾನಾಂ ಮತ್ತಃ ಏವ ಪೃಥಗ್ವಿಧಾಃ. ಮತ್ತ ಏವ ಪೃಥಗ್ವಿಧಾಃ. ಗಾಯತ್ರಿ ಮಾತಾಜಿ ಇಲ್ಲ. ಗೀತಾ ಕೊಡಿಕಲ್ ಮಾತಾಜಿ ಹೇಳಿ. ಹೇಳ್ತಾ ಇದೀನಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಂಡಿರ್ಲಿಲ್ಲ. ಶ್ಲೋಕ 5. ಅಹಿಂಸಾ ಸಮತಾ ಇಲ್ಲ, ಏನ್ ಹೇಳಿದೆ? ಅಹಿಂಸಾ. ಅಹಿಂಸಾ ಸರಿ ಹೋಯ್ತಾ? ಅಹಿಂಸಾ ಸರಿನಾ ಮಾತಾಜಿ? ಬರುತ್ತೆ. ಅಹಿಂಸಾ ಹಿಮ್ ಅಲ್ವಾ? ಮ ಅಲ್ಲ, ವ. ಅಹಿಂಸಾ ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಯಶಃ ಭವಂತಿ ಭಾವಭೂತಾನಾಂ ಮತ್ತ ಏವ ಪೃಥಗ್ವಿಧಾಃ. ಸರಿ ಹೋಯ್ತಾ ಮಾತಾಜಿ? ಸರಿ 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 ಸರಿ. ನೆಕ್ಸ್ಟ್ ಮಾತಾಜಿ ಗೀತಾ ಕೊಡಿಕಲ್ ಮಾತಾಜಿ, ನಿಮ್ಗೆ 6. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮಾನಸಾ ಜಾತಾಃ ಯೇಷಾಂ ಲೋಕ ಇಮಃ ಪ್ರಜಾಃ. ಶ್ಲೋಕ 6. ಮಹರ್ಷಯ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವಾ ಮನಸಾ ಜಾತಾಃ ಯೇಷಾಂ ಲೋಕ ಇಮಃ ಪ್ರಜಾಃ. ನೆಕ್ಸ್ಟ್ ಮಾತಾಜಿ ಜಯಲಕ್ಷ್ಮಿ ಮಾತಾಜಿ, ನಿಮ್ಗೆ 7ನೇ ಶ್ಲೋಕ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ನೋಡಿ, ಶ ಇರೋ ಕಾರಣ ಅಲ್ಲಿ ಅನುನಾಸಿಕ ವ ಬರುತ್ತೆ. ಸಂಶಯಃ ವ ಹೇಳ್ಬೇಕು. ಮ ಹೇಳ್ಬಾರ್ದು ವ ಹೇಳ್ಬೇಕು, ಮೂಗಿನಿಂದ ವ. ಶ್ಲೋಕ 7. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತ್ತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಸಂಶಯಃ ಅಲ್ಲ ಮಾತಾಜಿ, ವ ಮೂಗಿನಿಂದ ವ ಬರುತ್ತಲ್ಲ, ಸಂಶಯಃ. ಸಂಶಯಃ ಇಲ್ಲ, ಮತ್ತೆ ಸಮ್ಮ ಹೇಳ್ತಾ ಇದ್ದೀರಾ ನೀವು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಮೊದಲೇದು ಏಣಿಯೇ ಇದೆ, ಹಾಗಾಗಿ ಏತಾಂ
एतां विभूतिं योगं च मम यो वेत्ति तत्त्वतः सोऽविकल्पेन योगेन युज्यते नात्र ಸಂಶಯಃ. ಸರಿ ಬಂತು, ಎಲ್ಲ ಸರಿ ಇತ್ತು ಮಾತಾಜಿ. ಒಂದು ಫಸ್ಟ್ ಎ ಮತ್ತೆ ಇಲ್ಲಿ ಸೌ ಅಷ್ಟೇ ಪ್ರಾಕ್ಟೀಸ್ ಮಾಡಿ. ಆಯ್ತು ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ಮೀಟಿಂಗ್ ಅನ್ನು ಎಂಡ್ ಮಾಡೋಣ. ಮಾತಾಜಿ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಮಾತಾಜಿ ಅಟೆಂಡೆನ್ಸ್ ಹಾಕಿಲ್ಲ. ಅಟೆಂಡೆನ್ಸ್ ಅಟೆಂಡೆನ್ಸ್ ನನ್ನ ಹತ್ರ ಹರೇ ಇಲ್ಲ. ಕೃಷ್ಣ ಮಾತಾಜಿ. ನನ್ನ ಹತ್ರ ಇಲ್ಲ. ಒಂದ್ ನಿಮಿಷ ಮಾತಾಜಿ ಹೇಳ್ಬೇಕು. ಮಾತಾಜಿ ಹತ್ರನೇ ಇರೋದು.